ಸರ್ ಈಗ ನಾವು ವೇದಿಕೆ ವಿಭಾಗದಲ್ಲಿದ್ದೇವೆ, ವೇದಿಕೆ ಈ ಕಡೆ ಸಿದ್ಧ ಆಗ್ತದೆ, ಇದ್ರ ಬಗ್ಗೆ ಒಂದು ಮಾಹಿತಿ ಸರ್. ಮಂಜೋಟಿಯಲ್ಲಿದ್ದೇವೆ ನಾವು. ಇದು ಕೋಣಗಲ ಫಿನಿಶಿಂಗ್ ಇದರಲ್ಲಿದ್ದೀವಿ. ಇಲ್ಲೊಂದು 80 ಅಡಿ ನಾವು ಇಟ್ಟಿದ್ದೇವೆ. 80 ಅಡಿ ನಾವು ಫಿನಿಶಿಂಗ್ ಮಾಡುವಂಥ ಸ್ಟೇಜಿ. ಈ ಕಡೆಯಿಂದ ಕೋಣಗಲು ಪ್ಯಾಸೇಜ್ ಮಾಡ್ತೀವಿ ನಾವು ಬ್ಯಾರಿಕೇಡ್ ಹಾಕಿ ಜಾಗ್ರತೆಯಿಂದ. ಈ ಕಡೆಯಿಂದ ಕೋಣಗಲು ಇಳಿದು ಬರುವಂಥ ವ್ಯವಸ್ಥೆ. ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಟೈಮನ್ನು ಇಳಿಯುವಂಥ ಒಂದು ಪದ್ಧತಿ ಇದೆ. ಅದರ ಪ್ರಕಾರವಾಗಿ ಕೋಣಗಳು ಇಳಿಯುವಂಥ ಪದ್ಧತಿ. ಅದರ ಮೇಲೆ ಕೋಣಗಳು ಓಡಿ ಬಂದು ಇದು ಮಂಜೋಟಿ, ಇದರಲ್ಲಿ ಮಂಜೋಟಿ ಇದೆ, ಮಂಜೋಟಿ ಅಂತ ಹೇಳ್ತಾರೆ ಇದಕ್ಕೆ ತುಳುವಲ್ಲಿ. ಇಲ್ಲೊಂದು 60-70 ಫೀಟ್ ಅಡಿ ಇದೆ ಮಂಜೋಟಿ. ಇಲ್ಲಿಂದ ಬಂದು ಕೋಣಗ ಅಲ್ಲಿ ನಾವು ಒಂದು ಆ ಕಡೆ ಹೋಗಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಆ ಕಡೆಯಿಂದ ಆ ಕಡೆಯಿಂದ. ಇಲ್ಲಿ ವೇದಿಕೆ, ಇಲ್ಲಿ ಒಂದು 100/70 ವೇದಿಕೆ ಮಾಡ್ತಿದ್ದೀವಿ. ಕನಿಷ್ಠ ಪಕ್ಷ ಒಂದು 300-400 ಅತಿಥಿಗಳು ಕೂರುವಂಗೆ ವೇದಿಕೆ. ಅದ್ರ ಜೊತೆ ನೀವೀಗ ನೋಡ್ಬೋದು ನಾವು ಈ ಒಂದು ಮಣ್ಣಿನ ಮತ್ತು ನಾಗಾರಾಧನೆ ಪರಂಪರೆ ಇಟ್ಕೊಂಡು ನಾವು ನೋಡಿ ಇಲ್ಲೊಂದು ಹುತ್ತ ಇತ್ತು. ನಮ್ಮ ಪೂಜೆಯ ಭಟ್ರು ಪುರೋಹಿತರು ಬಂದಿದ್ದರು ಮೊನ್ನೆ. ಅವರಂದರು ಇದಕ್ಕೊಂದು ವ್ಯವಸ್ಥೆ ಸರಿಯಾಗಿ ನಾವು ಅದನ್ನು ಜಾಗ್ರತೆ ಮಾಡುವ, ನಮ್ಮದು ದೈವಾರಾಧನೆಯನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕಂಬಳ ಇರೋದರಿಂದ ಅದಕ್ಕೆ ಕೂಡ ಆದಷ್ಟು ನಾವು ಜಾಗ್ರತೆ ವಹಿಸೊಂದು ಇದು ಪರಿಧಿ ಕಟ್ಟಿದ್ದೇವೆ. ಯಾಕೆಂದರೆ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ನಮ್ಮ ಕಂಬಳಕ್ಕೆ ಮುಖ್ಯ. ಹೌದು, ಇದು ನಮ್ಮದು ಜಾನಪದ ಕ್ರೀಡೆ, ತುಳುನಾಡಿನ ಜಾನಪದ ಕ್ರೀಡೆ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ದೈವಾರಾಧನೆ ಉಳಿಸಿಕೊಂಡು ಬರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಅದ್ರ ಜೊತೆ ಈಗ ಬೇರೆ ಬೇರೆ ವಿಚಾರದಲ್ಲಿ ನಾವು ಆದಷ್ಟು ಜಾಗ್ರತೆ ವಹಿಸಿ ಈ ಕಂಬಳ ಒಂದು ಯಶಸ್ವಿ ಆಗಬೇಕು. ಕಂಬಳ ಇಲ್ಲಿ ಈ ಗ್ರೌಂಡಿಗೆ ಬಂದರೆ ಎಲ್ಲೋ ಒಂದು ತುಳುನಾಡಲ್ಲಿ ಇದೆಯೋ ಅಂತ ಅನಿಸ್ಬೇಕು ಜನರಿಗೆ. ಈಗಲೇ ಅನಿಸ್ತೇ ಎಲ್ಲೋ ಒಂದು ನಾವು ದಕ್ಷಿಣ ಕನ್ನಡದಲ್ಲಿ ಎಲ್ಲೋ, ಉಡುಪಿಯಲ್ಲೆಲ್ಲೋ, ಕಾಸರಗೋಡು ಎಲ್ಲೋ ಇದೆಯೋ ಅಂತ ಅನಿಸ್ಬೇಕು. ಆ ಮಾದರಿಯಲ್ಲಿ, ಆ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿ ವಹಿಸಿ ನಾವೆಲ್ಲ ಒಂದು ತಂಡವಾಗಿ ಶ್ರಮವಹಿಸಿ ಕೆಲಸ ಮಾಡ್ತೀವಿ. ಧನ್ಯವಾದಗಳು ವೀಕ್ಷಕರು. ಎಲ್ಲ ಬನ್ನಿ ನೋಡಿ. ನಾಳಿನ ಒಂದು 25-26 ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಆದಷ್ಟು ಕಂಬಳಕ್ಕೆ ಬನ್ನಿ. ಇಂತಹ ಸದಾವಕಾಶ ಇನ್ನು ಮುಂದೆ ಸಿಗುವುದಿಲ್ಲ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಜೈ ಕಂಬಳ.